ಹದಿನೈದರ ವಯೋಮಾನದ ಬಾಲಕರ 800 ಮೀಟರ್ ಓಟ ಆರಂಭಗೊಂಡಿದೆ. ವಯೋಮಾನದ ಬಾಲಕಿಯರ 800 ಮೀಟರ್ ಓಟ ಆರಂಭಗೊಂಡಿದೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ 100 ಮೀಟರ್ ಆರಂಭಗೊಂಡಿದೆ. ಹದಿನಾಲ್ಕರ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಸೆಮಿಫೈನಲ್ ನಂಬರ್ ಸೆಕೆಂಡ್ ಈಗ ನಡೀತಾ ಇದೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ 100 ಮೀಟರ್ ಓಟ ಸೆಕೆಂಡ್ ಹೀಟ್ ಸೆಮಿಫೈನಲ್. ಹದಿನಾಲ್ಕರ ವಯೋಮಾನ 8ನೇ ತರಗತಿ ವಿಭಾಗದ 100 ಮೀಟರ್ ಓಟ ಬಾಲಕರ ವಿಭಾಗದಲ್ಲಿ ಈಗ ಅಂತಿಮ ಹಂತದಲ್ಲಿದೆ. 17ರ ವಯೋಮಾನ ಹದಿನಾಲ್ಕರ ವಯೋಮಾನದ 8ನೇ ತರಗತಿ ವಿಭಾಗದ ಬಾಲಕಿಯರ 100 ಮೀಟರ್ ಓಟ ಸೆಮಿಫೈನಲ್ ನಂಬರ್ 1 ಈಗ ಪ್ರಗತಿಯಲ್ಲಿದೆ. ತೃತೀಯ ಸ್ಥಾನ ಹೆಚ್ಚಿನ ಪದಕ ಸ್ವಾತಿ ಬೆತ್ತರಿ ಪ್ರೌಢಶಾಲೆ ನುಚ್ಚಿ ಬಾಳ್ತಿದ ಹೆಚ್ಚಿನ ಪದಕ ಮತ್ತು ಪ್ರಶಸ್ತಿ ಪತ್ರ. ದ್ವಿತೀಯ ಸ್ಥಾನ ಬೆಳ್ಳಿಯ ಪದಕ ಆಯುಷ್ ಶರ್ಮಾ ಸರ್ಕಾರಿ ಪ್ರೌಢಶಾಲೆ ಮಣಿಕರ್. Under 20 boys 800 meter winners Sajiti K Mangri Ashay ಹದಿನೇಳರ ವಯೋಮಾನದ ಬಾಲಕರ ಹದಿನೇಳರ ವಯೋಮಾನದ ಬಾಲಕಿಯರ 100 ಮೀಟರ್
100 ಮೀಟರ್ ಓಟ ಸಮೀರ್ ಫೈನಲ್ ನಂಬರ್ ಸೆಕೆಂಡ್. ಪ್ರಥಮ ದ್ವಿತೀಯ ತೃತೀಯ ಸಮಾನ ಅಂತರದೊಂದಿಗೆ ಸಾಗ್ತಾ ಇದೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿ 100 ಮೀಟರ್ ಓಟ ಫೈನಲ್ ಪ್ರಥಮ ದ್ವಿತೀಯ ಸ್ಥಾನದ ಮಧ್ಯೆ 1 ಮೀಟರ್ ನಮಿತಾ ಕುಮಾರ್ ಮೀಟರ್ ಓಟದ ಫೈನಲ್. ಓಟ ಫೈನಲ್ ಈಗ ಬಾಕಿ ಬರ್ತಾ ಇದೆ. ಸ್ಥಾನದ ಮಧ್ಯೆ ಬಹಳ ನೇರ ಹಣಾಹಣಿ ಇದೆ. ಅಭಿನಂದನೆಗಳು ವಿಜೇತರಿಗೆ. ಇದೀಗ 14ರ ವಯೋಮಾನದ 8ನೇ ತರಗತಿ ವಿಭಾಗದ ಬಾಲಕಿಯರ 100 ಮೀಟರ್ ಓಟದ ಫೈನಲ್. ಸಭಾಂಗಣದ ಒಳಗೆ ಕ್ರೀಡಾಪಟುಗಳಿಗಿದೆ. 6080 yes Premita lane number 5 6155 Sahanya lane ಬರಬೇಕು ಬೇಗನ ಆಚೆ ಮತ್ತು ಸಹನ್ಯ ಚಿಂತನ ಬಿ ವಿವೇಕಾನಂದ ಕನ್ನಡ ಮಾಧ್ಯಮ ತೆಂಕಿಲ, ಎಂ ಪವಿತ್ರ ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲ ಇವರನ್ನ ಆಟಗಾರ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದ ಶಿವರಾಮ್ ಸರ್ ಅವರನ್ನ ವಿಜಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ಸುದೀಪ್ ಅವರು ಕೆಳಗಂತ್ಕೊಳ್ಳಿ ಮಕ್ಕಳೇ, ಹೇಳ್ತೇನೆ. ವಿವೇಕಾನಂದ ಕನ್ನಡ ಮಾಧ್ಯಮ ಇವರು 21.29 ಮೀಟರ್ ದೂರ ಎಸೆದು ದ್ವಿತೀಯ ಸ್ಥಾನ. ಕ್ರೀಡಾಪಟುಗಳಿಗೆ ಅಭಿನಂದನೆಗಳು ನಮ್ಮ ಪ್ರೀತಿಯ ಏಂಜಲ್ಸ್ ಇವರಿಗೆ. ಮೇಘನ ಬೆತನಿ ಪ್ರೌಢಶಾಲೆ ನೂಜಿಬಲ್ಕಿರ, ದ್ವಿತೀಯ ಸ್ಥಾನ ಶ್ರೇಯ ಸರಸ್ವತಿ ಪ್ರೌಢಶಾಲೆ ಕಡಬ. ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರು, ಅತ್ಯುತ್ತಮ ಸ್ಟಾರ್ಟರ್ ಎಂದೇ ದಕ್ಷಿಣ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ದಯಾನಂದ ರೈ ಕೋರ್ಮಂಡ ಇವರು ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು. ಅವರು ಅವರನ್ನು ಎಸ್ಕಾರ್ಟ್ ಮಾಡಿದ್ದಾರೆ ಸೈಂಟ್ ಜೋಕಿನ್ಸ್ ವಿದ್ಯಾಸಂಸ್ಥೆಯ PUC ಸೆಕ್ಷನ್ನ ಪ್ರಾಂಶುಪಾಲರು. ಪ್ರೌಢಶಾಲಾ ಬಾಲಕಿಯರ ವಿಜೇತರುಗಳು ಮೇಘನ್ ಅವರಿಗೆ ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪತ್ರ ನೀಡಿ ದಯಾನಂದ ರೈ ಸರ್ ಅವರು ಗೌರವಿಸ್ತಾ ಇದ್ದಾರೆ. ಸೈಂಟ್ ಆನ್ಸ್ ಪ್ರೌಢಶಾಲೆ ಜಿತಿನ್ ಸೈಜು ಪೌಲು ಇವರನ್ನ ಗೌರವಿಸಲಿಕ್ಕಿದ್ದಾರೆ ಸೈಂಟ್ ಜೋಕಿನ್ಸ್ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಕಿರಣ್ ಕುಮಾರ್ ಸಂಜಯ್ ಅವರು. ಇವರ ತೃತೀಯ ಸ್ಥಾನ ಜಿತಿನ್ ಸೈಜು ಪೌಲೋಸ್ ಮೇಲೆ ಬನ್ನಿ. ಬದ್ರಿಯಾ ಶಾಲೆಯ ಸೆಂಟ್ ಮಾರಿ ಯುವನ ಬಿ ರೋಷನ್, ಜ್ಞಾನೋದಯ ಬೆತ್ತನಿಯ ಶೇಖ್. ನಿಗದಿಯನ್ನು ಮಾಡಲಾಗಿತ್ತು. 3 ಗಂಟೆ 5 ನಿಮಿಷ ಆಗಿದೆ. ಎಲ್ಲ ವಯೋಮಾನದ ಕ್ರೀಡಾಪಟುಗಳ ಗಮನಕ್ಕೆ ಇವತ್ತು ರಾತ್ರಿಯಲ್ಲಿ ಉಳಿದುಕೊಳ್ಳುವ ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಶಾಲೆಯ ಬಿಆರ್ ರೋಷನ್ ಎಮ್ಮಡನ ವೇದಿಕೆಯಲ್ಲಿ ನಾವು ತುಂಬದಿಂದ ಕರೀತಾ ಇದ್ದೇವೆ. ಮಾರಿ ಯುವನಿಯಸ್ ಶಾಲೆ ತುಮಕೂರಿನ ಬಿ ರೋಷನ್ ಇವತ್ತು ಇಲ್ಲಿಯೇ ಉಳಿದುಕೊಳ್ಳುವಂತಹ ಕ್ರೀಡಾಪಟುಗಳಿಗೆ ವಸತಿ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಸಂಬಂಧಪಟ್ಟ ಶಿಕ್ಷಕಿಯರೊಮ್ಮೆ ವೇದಿಕೆ ಬನ್ನಿ. ಈ ಬಾಲಕಿಯರನ್ನು ನೋಡಿ. ಮನೀಶ್ 100 ಮೀಟರ್ ಪ್ರೌಢಶಾಲೆ ವಿಭಾಗದ ಪುನರ್ಕ್ರಮಣಗೊಂಡ ಬಾಲಕರ ವೃತ್ತ ಚಿಕಿತ್ಸಾ ಸ್ಪರ್ಧೆಯಲ್ಲಿ ವಿಜೇತರು ಹಸನ್ ಮುಬೀನ್ ಬಕ್ರಿಯಾ ಆತೂರು. ದ್ವಿತೀಯ ಸ್ಥಾನ ಸಂಬಂಧಪಟ್ಟ ಕ್ರೀಡಾಪಟುಗಳು ಆದಷ್ಟು ಬೇಗ ರಿಪೋರ್ಟ್ ಮಾಡಿಕೊಳ್ಳಿ.
ಹೊರಗೆ ಹೋಗಿ, ದಯವಿಟ್ಟು ಹೊರಗೆ ಹೋಗಿ. ಒಟ್ಟು ಕೂತ್ಕೊಳ್ಬೇಕು, ಇಲ್ಲ ಹೊರಗೆ ಹೋಗ್ಬೇಕು, ಟ್ರ್ಯಾಕಿಂದ ಹೊರಗೆ ಹೋಗ್ಬೇಕು. ಪ್ರಜ್ವಲ್ ಕಡಬ ತಾವೆಲ್ಲಿದ್ದೀರಿ? ಆದಷ್ಟು ಬೇಗ ತಮ್ಮ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಒಂದಿಗೆ ವೇದಿಕೆ ಹತ್ರ ಬನ್ನಿ. ಮೋಹನ್ ಸರ್, ದಯವಿಟ್ಟು ಎಲ್ಲ ಗೌರವಾನ್ವಿತ
ಎಸ್ ಅಂತಿಮವಾಗಿ ಸರ್ಕಾರಿ ಪ್ರೌಢಶಾಲೆ ಸರ್ವೆ ರಿಪೋರ್ಟ್ ಮಾಡ್ಕೊಂಡಿಲ್ಲ ಕೆಜಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಣೀರು ಅಭಿವೃದ್ಧಿ ಸರ್ಕಾರಿ ಪದವಿ ಪೂರ್ವ ಕಾಣಲು ಬಂದಿದ್ದಾರೆ. ತಮ್ಮ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಗಮನಕ್ಕೆ ಇವತ್ತು ಯಾರೆಲ್ಲ ಇಲ್ಲಿ ಉಳಿದುಕೊಳ್ತೀವಿ ಯಾರೆಲ್ಲ 17ನೇ ಮಟ್ಟದ ಪ್ರೌಢಶಾಲಾ ಬಾಲಕರು ಚಕ್ರ ವೇದಿಕೆ ಬನ್ನಿ ಶ್ರೀಯುತ ಕೃಷ್ಣ ಬನ್ನಿ ಕನ್ನಡ ಮಾಧ್ಯಮ ಶಾಲೆ ಶಿಕ್ಷಕರ ಗಮನಕ್ಕೆ ವಯೋಮಾನದ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ಜಾಲಿಂದು ಪ್ರಥಮ ಸ್ಥಾನ ರಿಯಾ ಚೇರ